ಬೋಳೂರು ಉರ್ವಶ್ರೀ ಮಾರಿಯಮ್ಮ ದೇವಸ್ಥಾನದ ಪ್ರತಿಷ್ಠಾ ವರ್ಧಂತಿ ಮಹೋತ್ಸವ ಸಹಿತ ವರ್ಷಾವಧಿ ಮಹಾಪೂಜೆಯು ಸೋಮವಾರ ನಡೆಯಿತು. ಅಮ್ಮ ಕೈ ಮುಗಿಪಾ ಮಾರಿಯಮ್ಮ ಕೈ ಮುಗಿಪಾ ಅಮ್ಮ ಕೈ ಮುಗಿಪಾ ಮಾರಿಯಮ್ಮ ಕೈ ಮುಗಿಪಾ. ಸೋಮವಾರ ಬೆಳಗ್ಗೆ ಶ್ರೀ ಮಾರಿಯಮ್ಮ ದೇವಿಗೆ ಪ್ರತಿಷ್ಠಾ ವರ್ಧಂತಿ ಮಹೋತ್ಸವ ಸಲುವಾಗಿ ಕಲಶ ಪ್ರತಿಷ್ಠಾನ ಪ್ರಧಾನ ಹೋಮ, ಸಾನ್ನಿಧ್ಯ ಕಲಶಾಭಿಷೇಕ ಮತ್ತು ಮಹಾಪೂಜೆ ನೆರವೇರಿತು. ಮಧ್ಯಾಹ್ನ ಸರ್ವಾಲಂಕಾರ ಪೂಜೆ, ಮಹಾಪೂಜೆ ನೆರವೇರಿತು. ರಾತ್ರಿ ದೇವಿಗೆ ಮಹಾರಂಗ ಪೂಜೆಯಾಗಿ ಹಾಲು ಉಕ್ಕಿಸುವ ಪೂಜೆ ನೆರವೇರಿತು. ತಡರಾತ್ರಿ ಮಹಾಪೂಜೆ, ಹೊರಗಿನ ದರ್ಶನ ಬಲಿ, ಕಟ್ಟೆ ಬಲಿ, ಮಡಸ್ಥಾನ, ಕಂಚಿಲ್ ಸೇವೆ, ಶ್ರೀದೇವಿಯ ಗರ್ಭಗುಡಿ ಪ್ರವೇಶವಾಯಿತು. ಈ ಸಂದರ್ಭದಲ್ಲಿ ಮಂಗಳೂರು 7 ಪಟ್ನ ಮಗುವೀರ ಸಂಯುಕ್ತ ಸಭಾದ ಅಧ್ಯಕ್ಷರಾದ ಕುದ್ರೋಳಿ 3ನೇ ಗ್ರಾಮದ ಲೋಕೇಶ್ ಸುವರ್ಣ, ಕುದ್ರೋಳಿ 1ನೇ ಗ್ರಾಮದ ಗುರಿಕಾರ ಮಾಧವ ಪುತ್ರನ್, ಕುದ್ರೋಳಿ 2ನೇ ಗ್ರಾಮದ ಯಾದವ ಸುವರ್ಣ, ಕುದ್ರೋಳಿ 3ನೇ ಗ್ರಾಮದ ಯಾದವ ಸಾಲ್ಯನ್, ಪುರುಷೋತ್ತಮ್ ಕೋಟ್ಯನ್ ಬುಕ್ಕಪಟ್ನ, ಯಶವಂತ್ ಪಿ ಮೆಂಟನ್ ಬೋಳೂರು, ರಂಜನ್ ಕಾಂಚನ್ ಬೋಳೂರು, ವಾಸುದೇವ ಸಾಲ್ಯನ್ ಬೈಕಂಪಾಡಿ, ಸುರೇಶ್ ಕುಂದರ್ ಕೂಳೂರು, ಪಣಂಪೂರಿನ ಕುರಿಕಾರ ಅಮರನಾಥ್ ಸುವರ್ಣ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.